ಗ್ರಾಮದ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಬೇಕಿದ್ದ ಗ್ರಾಮಸಭೆ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳ ಕಿತ್ತಾಟಕ್ಕೆ ಕಾರಣವಾದ ಘಟನೆ ಉದ್ಯಾವರ ಗ್ರಾಮ ಪಂಚಾಯತ್ನಲ್ಲಿ ನಡೆದಿದೆ. ನಕಲಿ ದಾಖಲಾತಿಯ ವಿಷಯವೂ ಮತ್ತು ಫಿಶ್ ಮಿಲ್ ವಿಷಯವೂ ಗ್ರಾಮಸಭೆಯಲ್ಲಿ ಚರ್ಚೆಯಾಗಿದ್ದು, ಉದ್ದಿಮೆದಾರರು ನಕಲಿ ದಾಖಲಾತಿಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಈ ಬಗ್ಗೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ದಾಖಲು ಮಾಡುವಂತೆ ಪಂಚಾಯತ್ ಸಭೆಯಲ್ಲಿ ನಿರ್ಣಯ ಕೈಗೊಂಡಿದ್ದರು. ಪಿಡಿಒ ಸಹಿ ಹಾಕಲು ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಗ್ರಾಮಸಭೆಯಲ್ಲಿ ಕೋಲಾಹಲ ಉಂಟಾಗಿದೆ. ಗ್ರಾಮಸ್ಥರು ಮತ್ತು ಪಂಚಾಯತ್ ಸದಸ್ಯರು ಸಹಿ ಹಾಕಲು ಒತ್ತಾಯ ಮಾಡಿದ್ದಾರೆ. ಆದರೆ ಮೇಲಾಧಿಕಾರಿಗಳ ಅನುಮತಿ ಇಲ್ಲದೆ ಸಹಿ ಹಾಕುವುದಿಲ್ಲ ಎಂದು ಪಟ್ಟು ಹಿಡಿದ ಪಿಡಿಒ ಕೊನೆಗೆ 2 ದಿನಗಳ ಕಾಲಾವಕಾಶ ನೀಡಬೇಕೆಂದು ಮೇಲಾಧಿಕಾರಿಗಳೊಂದಿಗೆ ಸಮಾಲೋಚಿಸಿ ಸಹಿ ಹಾಕುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಒಪ್ಪಿಗೆ ಸೂಚಿಸಿದರು. ಉದ್ಯಾವರ ಗ್ರಾಮ ಪಂಚಾಯಿತಿಯ ಪರಿಸರದ ಅಭಿವೃದ್ಧಿ ಬಗ್ಗೆ ಚರ್ಚೆಯಾಗಬೇಕಿದ್ದ ಗ್ರಾಮ ಸಭೆಯಲ್ಲಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಕಿತ್ತಾಟಕ್ಕೆ ಸಾಕ್ಷಿಯಾಯಿತು. ಈಗ ಇಷ್ಟೆಲ್ಲ ಆಯ್ತಲ್ಲ ಸರ್, ಒಂದ್ ನಿಮಿಷ ಸರ್, ಈಗ ಇಷ್ಟೆಲ್ಲ ಸರ್, ಇದಕ್ಕೆ ಯಾರು ಹೊಣೆ ಸರ್? ಅಲ್ಲ, ಇಂಥ ಕೆಲಸಗಾರರಿಗೆ ಯಾರು ಹೊಣೆ? ನಿಮ್ಮ ಬೇಜವಾಬ್ದಾರಿ. ಇವತ್ತು ಎಲ್ಲರೂ ಬರಲಿ ಅಂತ ಒಂದು ಉದ್ದೇಶ, ಕೆಲವು ಸಾರಿ ಬೇಗ ಬಂದು ಕೆಲವರು ಹೋಗ್ತಾ ಇರ್ತಾರೆ. ಎಲ್ಲರೂ ಒಂದು ಬರಲಿ ಎಂಬ ಉದ್ದೇಶದಿಂದ 10ವರೆಗೆ ನಾವು ನಿಗದಿ ಮಾಡಿದಂಥ ಸಮಯ ಇಟ್ಟಿದ್ದೀರಿ. ಸರಿ, ಕರೆಕ್ಟ್, ಅದಕ್ಕೆ ನಾನು ಒಪ್ತೇನೆ. ಇನ್ನೊಂದು ವಿಚಾರ ಹೇಳಿದ್ದು ನನಗೆ ಆ ವಿಷಯಕ್ಕೆ ಉತ್ತರ ಸಿಕ್ಕಿದ್ದಾಯ್ತು. ಮತ್ತೆ ನನಗೆ ಗ್ರಾಮ ಸಭೆ ನಡೀಲೇಬೇಕು. ನಮ್ಮ ಗ್ರಾಮದ ಅಭಿವೃದ್ಧಿ ಬಗ್ಗೆ ತಪ್ಪಲ್ಲ. ನಾವು ಹೋರಾಟ ಮಾಡ್ತಾ ಇರುವಾಗ ಅಲ್ಲಿ ಅಪವಾದಗಳು ಬಂತು. ಹಣ ತಗೊಂಡಿದ್ದಾರೆ, ಅದು ತಗೊಂಡಿದ್ದಾರೆ, ಇದು ತಗೊಂಡಿದ್ದಾರೆ. ಇವತ್ತು ಯಾವುದೋ ಒಬ್ಬ ಪಂಚಾಯತ್ ಸದಸ್ಯ ತೆಂಗಿನಕಾಯಿ ಮುಟ್ಟಿಸಿದ್ದಾನೆ, ಅದೇ ವ್ಯಕ್ತಿ ನಮ್ಮನ್ನೇ ಗಣಪತಿ ದೇವಸ್ಥಾನದಲ್ಲಿ ಬೊಂಡಾಭಿಷೇಕ ಮತ್ತು ಗಣಪತಿ ತಡ್ಡೆಯನ್ನು ಮೆಟ್ಟಲನ್ನು ಮುಟ್ಟಿಸಿ ನಾವೇನು ತಗೊಳ್ಳಿಲ್ಲ ಅಂತ